ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕಾರ್ತಿಸ್ ವ್ಲಾಗ್ಸ್. ಹೇಗಿದ್ರೆ ಎಲ್ಲರೂ? ನಾನಂತೂ ತುಂಬಾನೇ ಚೆನ್ನಾಗಿದ್ದೀನಿ. ಅಂಡ್ ಇವತ್ತಿನ ವ್ಲಾಗ್ ಸ್ವಲ್ಪ ಡಿಫ್ರೆಂಟ್ ಆಗಿ ಸ್ಟಾರ್ಟ್ ಆಗ್ತಿದೆ. ಎವ್ರಿ ಟೈಮ್ ನಾನು ಕ್ಯಾಮ್ರಾದ ಮುಂದೆ ನಿಂತ್ಕೊಂಡು ಹಾಯ್ ಹಲೋ ನಮಸ್ಕಾರ ಅಂತ ಹೇಳ್ತಿದ್ದೆ, ಬಟ್ ಇವತ್ತಿನ ವ್ಲಾಗ್ ವಾಯ್ಸ್ ಓವರ್ ಇಂದ ಸ್ಟಾರ್ಟ್ ಆಗ್ತಿದೆ. ಸೊ ರಿಕ್ಷಾದಲ್ಲಿ ಕೂತ್ಕೊಂಡು ಎಲ್ಲಿಗೆ ಹೋಗ್ತಿದ್ದೀರಾ ಮಾರಾಯ್ರೆ ಅಂತ ಕೇಳಿದ್ರೆ, ನಾನು ಇವಾಗ ಬಂದಿರೋದು ಸಿಟಿ ಸೆಂಟರ್ಗೆ. ಅಂಡ್ ಫಾರ್ ದ ವೆರಿ ಫಸ್ಟ್ ಟೈಮ್ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಬಂದಿರೋದು. ತನಿಷ್ ಆದ್ರೂ ಅಟ್ಲೀಸ್ಟ್ ನಮ್ಮ ಜೊತೆ ಇರ್ತಾನೆ, ಬಟ್ ಈ ಸಲ ತನಿಷ್ನ ಕೂಡ ಬಿಟ್ಬಿಟ್ಟು ಬಂದಿದ್ವಿ. ಅಂಡ್ ಬಂದಿರೋದು ಕೂಡ ಅವನಿಗೋಸ್ಕರ ಅಂತಾನೆ. ಅವ್ನ ಬರ್ಡೇ ಇದೆಯಲ್ಲ, ಅವ್ನಿಗೆ ಶಾಪಿಂಗ್ ಮಾಡೋದಕ್ಕೆ ಅಂತ ಬಂದಿದ್ದೀವಿ. ಅವನ ಬಿಟ್ಬಿಟ್ಟು ಬಂದು ಹೇಗೆ ಶಾಪಿಂಗ್ ಮಾಡ್ತೀರಾ ಅಂತ ಕೇಳಿದ್ರೆ, ಅಫ್ಕೋರ್ಸ್ ನಾನು ಅವನ ಅಮ್ಮ, ನನಗೆ ಅವ್ನ ಶರ್ಟ್ ಸೈಜ್, ಪ್ಯಾಂಟ್ ಸೈಜ್, ಫುಟ್ವೇರ್ ಸೈಜ್ ಎಲ್ಲ ಗೊತ್ತು. ಸೊ ಹಾಗಾಗಿ ಅವ್ನಿಗೆಲ್ಲ ಹೋಗೋದು ಕೂಡ ಇತ್ತು. ಹಾಗಾಗಿ ಅವನ ಬಿಟ್ಬಿಟ್ಟು ನಾವಿಬ್ಬರೇ ಬಂದ್ವಿ. ಆ್ಯಂಡ್ ಬಂದು ನಾವು ಫಸ್ಟ್ ಹೋಗಿದ್ದು ಮ್ಯಾಕ್ಸ್ಗೆ. ಮ್ಯಾಕ್ಸಲ್ಲಿ ಅಷ್ಟೊಂದೇನು ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಇರಲಿಲ್ಲ. ಸೊ ಹಾಗಾಗಿ ಮ್ಯಾಕ್ಸ್ನ ಬಿಟ್ಬಿಟ್ಟು ಸೀದಾ ಹೊರಗಡೆ ಬಂದ್ವಿ. ಹೊರಗಡೆ ಬಂದಾಗ ಇದೊಂದು ನೋಡಿದೆ. ಸೊ ಇವಾಗ ಅವ್ರ ಕವರ್ ಒಳಗಡೆ ತುಂಬಿಸ್ತಾರೆ ಗೊತ್ತಾ, ನೋಡಿ ಅದು ಏನು ಅಂತಂದರೆ, ಅದು ಹಿಂಗಿಂದ ಮಾಡಿರೋಂಥ ಒಂದು ಉಂಡೆ ಅಂತ ಹೇಳ್ಬೋದು. ಅದನ್ನು ನಾನು ಯಾವಾಗಲೂ ತೊಗೊಂಡೋಗಿ ಮನೆಯಲ್ಲಿ ಇಟ್ಬಿಡ್ತೀನಿ. ಯಾಕಂದರೆ ನನಗೆ ಅವಾಗವಾಗ ಗ್ಯಾಸಿಂದ ಒಂದು ಸ್ವಲ್ಪ ಅಪ್ಸೆಟ್ ಆಗುತ್ತೆ ಸ್ಟಮಕ್. ಸೊ ಹಾಗಾಗಿ ನನಗೆ ಏನಾದರೂ ಗ್ಯಾಸ್ ಥರ ಫೀಲ್ ಆದರೆ ಅದನ್ನು ತಿನ್ಬಿಡ್ತೀನಿ. ಆವಾಗ ನನಗೆ ತುಂಬಾ ಕಂಫರ್ಟೇಬಲ್ ಫೀಲ್ ಆಗುತ್ತೆ, ಒಂಥರ ಖುಷಿ ಆಗುತ್ತೆ. ಅದು ತಿಂದ ತಕ್ಷಣ ಗ್ಯಾಸ್ ರಿಲೀಸ್ ಆಗಿಬಿಡುತ್ತೆ. ಸೊ ಫೈನಲಿ ಟ್ರೆಂಡ್ಸ್ಗೆ ಬಂದಾಗ ಅವನಿಗೆ ಬೇಕಾಗಿರೋವಂಥ ಬಟ್ಟೆ ಸಿಕ್ತು. ಆಮೇಲೆ ಅವನಿಗೋಸ್ಕರ ಒಂದು ಫುಟ್ವೇರ್ನ ಕೂಡ ತೊಗೊಂಡ್ವಿ. ಸೊ ಟ್ರೆಂಡ್ಸಲ್ಲಿ 50% ಆಫ್ ನಡೀತಾ ಇದೆ. ನಿಮ್ಗೆ ಏನಾದರೂ ಬೇಕಿದೆ ಬೇಗ ಹೋಗಿ ತೊಗೊಳ್ಳಿ. ಬಲ 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 ಪೊಯ್ ಪೊಯ್ ಬಲ. ಲೈಟ್ ಆಫ್ ಮನ್ ಫ್ಯಾನ್. ಯಾ ನಿನ್ನ ನಾಡುನು ಬಲ ಬಲ ಬುಡ್ಚಿ ಪೋಪನ್ ಬುಡ್ಚಿನ ಎತ್ತೊಲೆ ನಮ್ಮ ಅಟ್ಪುಗ 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 ಅಟ್ಪುನ ಬುಡ್ದು ಏನೋ ಪಿರಾಡ್ದೆಪ್ಪೆ ಬಲೆ ವಾವಲ ಇಜ್ಜಿ ಮೂಲ ಇಜ್ಜಿ ವಾವ್ ಹೇ ತುಪ್ಪದ್ರ ಕೊಡ್ಪಾರ ಅಡ್ಪುನಾಗ ಹೆಂಗ ಹೆಂಕ್ ತುಪ್ಪ ಲಕ್ಕ ಖುಷಿ ಅಂಚಿ ಪೊಲೆ ಪೊಲೆ ಗೊತ್ತಾಯ್ತು ನಾಟಕ. ಅಡ್ಪುನಾಗ ಇಡೀ ದಿನ ಪಿರಾಡ್ದೆ ಇತ್ತು. ನಾನು ಅಡ್ಪುನ ಹೆಂಚ ಮಿಸ್ಟರ್ ಪೂಷಿ ಅಲ್ಲಮ್ಮ ಏ ತುಪ್ಪತ್ರ ಯಾ ಏ ತುಪ್ಪತ್ರ ಏತು ಕಜಾ ಬೈದನ್ ತುಳೆ ಪಿರಾವ್ದೆ ಬರ್ಪುನ್ ಇಡೀ ದಿನ ಬೇಲೆ ಇಜ್ಜಿ ನಮಕ್ ಬೇಲೆ ಇಜ್ಜಿ ಬೇತೆ ನಾಟಕ 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 ಬುರ್ಚಿ ನಾಟಕ ಪೋಷಿ ಅರೆ ದಾದ ಡ್ರಾಮಾ ಸರ್ಕಲ್ ಪಾಡ್ಗ ನಮ್ಮ ಸರ್ಕಲ್ ಪಾಡ್ಗ ನಮ್ಮ ಸರ್ಕಲ್ ಪಾಡ್ಗ They catch, pushy catch. ಓಡ್. ಹಿಂಗೆ 1/4 ಗಂಟೆ ಉಪದ್ರ ಕೊಡ್ತಾರೆ. ಇರೇಗ್ಲ ನಾನು ಅರ್ಧ ಗಂಟೆ ಕೊಡ್ತಾಯಿತ್ತು ಉಪದ್ರ. ಹಿಂಗೆ ಒಡ್ಪೋರೆ ಬಿಟ್ಟು ಪೂಜಾರು ಒಚ್ಚಾರೆ ಬಿಟ್ಟು ಪೂಜಾರು ಎನ್ನ ಮೈಪುದ ಪಿರಾವ್ದು ಎನ್ನ ಕೂಲ್ದ ಪಿರಾವ್ದು ದಾಯ್ ಬಾರ್ಪು ನೀರು ಬಲ್ಪೋಡು ಅಂಚ ಓಡು ಜಿತಾದನ ಸ್ಕೆಚ್ ಪಾಡ್ದು ತಗೊಂಡು ಹಲೋ ಹಾಯ್ ಬರ್ಸಕ್ ಚಂಡಿ ಅಪ್ಪನ ಸ್ಕೆಚ್ ಹಾಯ್ ಖುಷಿಲಾ ಹಾಯ್ ಡಿಕೆ ಸರ್ ಮಂತಾರ್ ನೋ ಔಟ್ ತಟ್ಟೆ ದೊಂಕೊಚ್ಚಿ ಔಟ್ ಓಕೆನಾ. ಪುಚ್ಚೆದು ದೃಷ್ಟಿ ತೆಪ್ಪುಗ ಆನೆ ಕಣ್ಣು, ನಾಯಿ ಕಣ್ಣು, ನರಿ ಕಣ್ಣು, ಪುಚ್ಚೆ ಕಣ್ಣು, ಗೂಬೆ ಕಣ್ಣು, ನನ್ನ ಕಣ್ಣು, ತನಿಷ್ ಕಣ್ಣು, ಎಲ್ಲರ ಕಣ್ಣು ಹೋಗ್ವಿ. ತೂ 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 ಬಲ್ಲೆ ಇದಕ್ಕೆ ದೃಷ್ಟಿ ಆತು. ತೂ 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 ಬಲ್ಲೆ. ಈ ರಾತ್ರಿ ದೂರ ಹೋಗ್ಬನ್ ಖುಷಿ. ಐ ಡೋಂಟ್ ನೋ ವಾಟ್ ಈಸ್ ದಿಸ್. ಕಪ್ಪುದ ನೆಲದಲ್ಲಿ ಮ್ಯಾಟ್ದ ವಾವ್ ಖುಷಿ ವಾವ್. ಓ ಮೈ ಗಾಡ್ ಏತು ಬೂರ್ದು ಗೊತ್ತುಂಡೆ ಮ್ಯಾಟ್ದ ಫುಲ್ ಬ್ಲ್ಯಾಕ್ ಪೌಡರ್ ಉಂಡು. ಖುಷಿ ಇದಕ್ಕೆ ನೆನ್ನೆ ಕೊಡೆ. ಯು ವಾಂಟ್ ನೆನ್ನೆ? ಓ ಹೊಸ ಮ್ಯಾಟ್ ಇದ್ದು ಎಲ್ಲ ಕಪ್ಪುದು ಬಿದ್ದಿದೆ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 51 52 53 54 55 56 57 58 59 60 61 62 63 64 65 66 67 68 69 70 71 72 73 74 75 76 77 78 79 80 81 82 83 84 85 86 87 88 89 90 91 92 93 94 95 96 97 98 99 100 101 102 103 104 105 106 107 108 109 110 111 112 113 114 115 116 117 118 119 120 121 122 123 124 125 126 127 128 129 130 131 132 133 134 135 136 137 138 139 140 141 142 143 144 145 146 147 148 149 150 151 152 153 154 155 156 157
ವಾವ್ 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 ये ತುಂಡು ಕಜಾವು ಬಾಪಲ್ಲೆ ಬರ್ತಾರಾ ಕಪ್ಪುದು ನೋಡಿದ್ರಲ್ಲ, ಅದು ಇದ್ರದ್ದು ಹೊಸ ಮ್ಯಾಟ್ದು. ಇಲ್ಲಿ ನೋಡಿ, ಗ್ರಾಸ್ ಇರೋ ಮ್ಯಾಟ್. ಈ ಗ್ರಾಸ್ ಬೆಳೆಯಕ್ಕೆ ಅವ್ರು ಗೊಬ್ಬರ ಹಾಕಿದ್ದಾರೆ ಅನ್ಸುತ್ತೆ. ಆ ಗೊಬ್ಬರ ಎಲ್ಲ ಹೊರಗೆ ಬರ್ತಾ ಇದೆ ಇವಾಗ. ಹೊಸ ಮ್ಯಾಟ್ ಇದು. ಮೋಸ್ಟ್ಲಿ ಫಸ್ಟ್ ಟೈಮ್ ಹಾಕಿದಾಗ ಒಂದು ಸ್ವಲ್ಪ ಉದುರ್ಬೋದು, ಇನ್ಮೇಲಿಂದ ಉದ್ರಲ್ಲ ಅಂತ ಅನ್ಕೊಂಡಿದ್ದೀನಿ. ಹಸಿರಾದ ಏನಿದು ಕನ್ನಡದಲ್ಲಿ ಏನಂತಾರೆ ಗ್ರಾಸ್ಗೆ? ನಾನು ಮರ್ತೋಗ್ಬಿಟ್ಟಿದೆ, ಏನಂತಾರೆ? ಗ್ರಾಸ್ ಪಜೀರ್ ಅಂತ ತುಳುವಲ್ಲಿ ಹೇಳ್ತಾರೆ. ಗ್ರಾಸ್ಗೆ ಕನ್ನಡದಲ್ಲಿ ಹುಲ್ಲು ಅಲ್ವಾ? ಏನೋ ಗೊತ್ತಾಗ್ತಾ ಇಲ್ಲ. ಎಸ್ ಕರೆಕ್ಟ್, ಹುಲ್ಲು ಹೇಳೋದಲ್ವಾ? ಏನೋ ಒಂದೊಂದ್ಸಲ ಹಾಗೆ ನನಗೆಲ್ಲ ಮರ್ತೋಗ್ಬಿಡುತ್ತೆ. ತಾವು ಇಲ್ಲಿಗೆ ಹಾಯ್ ಹೇಳಿ ಆಮೇಲೆ ಓಡೋಗಿ. ಇಲ್ಲಿ ನೋಡಿ, ಹಾಯ್ ಯು ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್, ಕಾರ್ತಿಸ್ ಚಾನೆಲ್. ತಾವಿಲ್ಲಿಗೆ ಬರಲು ಕಾರಣವೇನು? ಏನು ಇದಕ್ಕೆ ಮಾತಾಡಕ್ಕೆ ಬಂದಿದ್ರೆ ಮಾತಾಡ್ಸ್ಬೋದಾಗಿತ್ತಲ್ಲ. ಊಟ ಆಯ್ತಾ, ತಿಂಡಿ ಆಯ್ತಾ, ಕಾಫಿ ಆಯ್ತಾ, ಟೀ ಕುಡ್ದ, ಹೊರಗಡೆ ಹೋದಾಗ ಏನೇನು ಸಿಕ್ತು ನಿಮಗೆ, ಇಲಿ ಸಿಕ್ತಾ, ಇಲ್ಲಿನ ಅಟ್ಯಾಕ್ ಮಾಡ್ದೆ ಎಲ್ಲ ಕೇಳ್ಬೋದಾಗಿತ್ತು. ಇದ್ರ ಜೊತೆ ಕುತ್ಕೊಂಡು ಪಟಾಂಗ್ ಹೊಡಿಬೋದಾಗಿತ್ತು ಆರಾಮಾಗಿ. ಆಮೇಲೆ ರಾತ್ರಿ ಆದ್ರೆ ಸುತ್ತಾಡಕ್ಕೆ ಹೋಗುತ್ತೆ. ನೀವು ಹೇಳಿದ್ರೆ ನಂಬಲ್ಲ. ಹೇಳ್ಬಾರ್ದೋ ಗೊತ್ತಿಲ್ಲ, ಬಟ್ ಹೇಳ್ತಾ ಇದ್ದೀನಿ. ಇದಕ್ಕೊಂದು 3-4 ಜನ ಗರ್ಲ್ ಫ್ರೆಂಡ್ಸ್ ಇದ್ದಾರೆ. ಅವ್ರ ಜೊತೆ ಚೆನ್ನಾಗಿ ರಾತ್ರಿ ಎಲ್ಲ ಸುತ್ತಾಡ್ಕೊಂಡು ಬಂದ್ಬಿಡುತ್ತೆ. ಬೆಳಿಗ್ಗೆ ಆದರೆ ಪಾಪ ಇದಕ್ಕೊಂದು ಸ್ವಲ್ಪ ರೆಸ್ಟ್ ಬೇಕು. ಇಲ್ಲಿ ಬರುತ್ತೆ, ಚೆನ್ನಾಗಿ ತಿನ್ನುತ್ತೆ, ಹೊಟ್ಟೆ ತುಂಬ, ಆಮೇಲೆ ಮಲ್ಕೊಂಡ್ಬಿಡುತ್ತೆ. ಅದೆಲ್ಲ ಇದನ್ನು ಹುಡ್ಕೊಂಡು ಬರೋದು. ಈ ನನ್ನ ರೂಮ್ ಕಿಟಕಿ ತೆಗೆದ್ರೆ ಇಲ್ಲಿ 2 ಬೆಕ್ಕು ಬರುತ್ತೆ ಇದನ್ನು ಹುಡ್ಕೊಂಡು. ಮೊನ್ನೆ ನೋಡ್ತೀನಿ ಕಿಟಕಿ ಹತ್ರ ಕುತ್ಕೊಂಡು ಹಿಂಗೆ ನೋಡ್ತಾ ಇದೆ, ಈ ಬೆಕ್ಕು ಇಲ್ಲಿದೆಯಾ ಅಂತ. ಆಮೇಲೆ ಓಡಿಸಿ ಕಿಟಕಿ ಹಾಕ್ತೆ. ಸೊ ಇವತ್ತು ನಾನು ಕಿಟಕಿ ತೆಗ್ದಿಲ್ಲ ನಾನು. ಅದೆಲ್ಲ ಇದನ್ನು ಹುಡ್ಕೊಂಡು ಬರುತ್ತೆ ಗರ್ಲ್ ಫ್ರೆಂಡ್ಸ್ ಎಲ್ಲ. ಎಷ್ಟು ಜನ ಗರ್ಲ್ ಫ್ರೆಂಡ್ಸ್ ಇದ್ದಾರೆ ನಿಂಗೆ. ಮೂತಿ ನೋಡೋದ್ರದ್ದು ಬಿಳಿ ಬೆಕ್ಕು, ಏನು ಕಲರ್ ಇಲ್ಲ, ಬೆಳ್ಳಗೊಂದಿದೆ ಅಷ್ಟೇ. ಕತ್ತಿಗೆ ಡೈಮಂಡ್ ನೆಕ್ಲೆಸ್ ಹಾಕಿರುತ್ತೆ, ಬೆಲ್ಟ್ ಇದೆ, ತುಂಬ ಅಟ್ರಾಕ್ಟಿವ್ ಅನ್ಸುತ್ತೆ ಇದು. ಬೇರೆ ಬೆಕ್ಕುಗಳಿಗೆ ಹುಡ್ಕೊಂಡು ಬರುತ್ತೆ, ರಾತ್ರಿ ಎಲ್ಲ ಸುತ್ತಾಡುತ್ತೆ ಚೆನ್ನಾಗಿ. ಕೇಳ್ಬೋದಾಗಿತ್ತು ರಾತ್ರಿ ಎಲ್ಲೋಗಿದ್ದೆ ಅಂತ ಇದನ್ನ ಮಾತಾಡ್ಸಕ್ ಬಂದಿದ್ದಿದ್ರೆ. ಸಿ ಬಾಯ್ ಟು ಆಲ್. ಆಮೇಲೆ ನಿದ್ದೆ ಹೊಡಿ. ಬಾಯ್ ಐ ಲವ್ ಯು. ನೋಡು ಹಿಡಿದ್ರೆ ಆಗಲ್ಲ. ಬಾಯ್ ಗೋ. ಪೂರ ರೋಮ ತಾಲೂನು ನಾರಕದ ಪುಚ್ಚ. ಗೋ ಗೋ ಗೋ. ಎಂತ ಮಾರಯ್ಯ ನಿನ್ನದು ಪದ್ರ. ನಿನ್ನ ಮುಟ್ಟೋದು ಕೈ ತೊಳೆಯೋದು ಇದೇ ಕೆಲಸ ಆಯ್ತು. ಓಡಾಪಿನೇ ಕಾಪುದ ಅವರಿಗೆ ಟೈಮ್ ಪಾಸ್. Dika. Oh my god.
ನೆಕ್ಸ್ಟ್ ಡೇ ಅಂಡ್ ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ಫ್ರೈಡೇ, ಟೈಮ್ ಆಗಿದೆ ಒಂದು 10:30 ಗಂಟೆ ಆಗಿದೆ. ಆಮೇಲೆ ಮಧ್ಯಾಹ್ನ ಲಂಚ್ ಪ್ರಿಪ್ರೇಷನ್ ಎಲ್ಲ ಆಗಿದೆ. ಅಂಡ್ ಟುಡೇ ತನಿಷ್ ಬರ್ಡೇಯಾ, ಇವತ್ತು ಅವನ ಬರ್ಡೇ. ಅವನ ಬರ್ಡೇಗೆ ಮಧ್ಯಾಹ್ನ ಏನು ಸ್ಪೆಷಲ್ ಮಾಡಿಲ್ಲ, ರಾತ್ರಿ ನೋಡೋಣ ಏನ್ ಕತೆ ಅಂತ. ಮಧ್ಯಾಹ್ನಕ್ಕೆ ಸದ್ಯಕ್ಕೆ ಮಶ್ರೂಮ್ ಪೆಪ್ಪರ್ ಪಾಯಸ, ಆಮೇಲೆ ದಾಲ್, ಆಮೇಲೆ ಅವ್ನಿಗೆ ಪೊಟ್ಯಾಟೊ ಅಂದ್ರೆ ಅವ್ನ ಫೇವ್ರೇಟ್. ನಾನು ತುಂಬಾ ಸಲ ಹೇಳಿದ್ದೀನಿ, ಸೊ ಅದನ್ನ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಒಂದು 12 o'clock ಆದ್ಮೇಲೆ ಮಾಡ್ತೀನಿ. ಆ್ಯಂಡ್ ಅಷ್ಟೇ, ರಾತ್ರಿ ಕತೆ ಏನು, ಒಂದು ಬರ್ಡೇ ಸೆಲೆಬ್ರೇಷನ್ ಇದೆಯೋ ಇಲ್ವೋ ಏನು ಇಲ್ಲಿ ತನಕ ಏನು ಪ್ಲಾನ್ಸ್ ಮಾಡಿಲ್ಲ. ಬಟ್ ನೋಡೋಣ, ಸಾಯಂಕಾಲ ಒಂದಾಗ್ಲಿ, ಆಮೇಲೆ ನೋಡೋಣ ಏನೇನು ಮಾಡಬೇಕು ಅಂತ ಗೊತ್ತಿಲ್ಲ. ಕೇಕ್ ಕಟ್ಟಿಂಗ್ ಇದೆಯೋ ಇಲ್ವೋ, ಇದೆ ಕೇಕ್ ಕಟ್ಟಿಂಗ್ ಇದೆ ಆಯ್ತಾ. ಬಟ್ ತನಿಷಿಗೆ ಮಾತ್ರ ನಾವು ಹೇಳಿದೀವಿ ಈ ಸಲ ಕೇಕ್ ಕಟ್ಟಿಂಗ್ ಎಲ್ಲ ಇಲ್ಲ ಪುಟ, ಪ್ಲೀಸ್ ಪ್ರತಿ ವರ್ಷನೂ ಬರ್ಡೇನ ಸೆಲೆಬ್ರೇಟ್ ಮಾಡಕ್ ಆಗಲ್ವಲ್ಲ ಅಂತ ಹೇಳಿದೀವಿ. ಅದಕ್ಕೆ ಅವನು ಅದನ್ನ ನಿಜ ಅಂತ ಅನ್ಕೊಂಡಿದ್ದಾನೆ. ಕೇಕ್ ಕಟ್ಟಿಂಗ್ ಅಂತೂ ಡೆಫಿನೆಟ್ಲಿ ಇದೆ. ನೋಡೋಣ, ಏನಾದ್ರೂ ಸೆಲೆಬ್ರೇಷನ್ ಮಾಡಿದ್ರೆ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಲಾಸ್ಟ್ ಇಯರ್ ಬರ್ಡೇ, 8 years ಬರ್ಡೇ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದ್ವಿ. ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅನ್ನೋ ಪ್ಲಾನ್ ಇರಲಿಲ್ಲ, ಬಟ್ ಆಲ್ ಆಫ್ ಎ ಸಡನ್ ಗ್ರ್ಯಾಂಡ್ ಆಗಿ ಮಾಡಿದ್ವಿ. ಆ ವ್ಲಾಗ್ನ ನಾನು ಹಾಕಿದ್ದೀನಿ ಕೂಡ ಈ ಚಾನಲ್ ಅಲ್ಲ, ನನ್ನ ಹಳೆ ಚಾನಲ್ ಅಲ್ಲಿ. ನನ್ನ ಹಳೆ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಿರುತ್ತೆ ಆ ಬರ್ಡೇ ವ್ಲಾಗ್ನ, ಅವ್ರು ನೋಡಿರ್ತಾರೆ. ಬಟ್ ಈ ವರ್ಷ ಯಾವುದೇ ಪ್ಲಾನ್ಸ್ ಇಲ್ಲ. ಬಟ್ ನೋಡೋಣ, ಏನಾದರೂ ಸಣ್ಣ ಪುಟ್ಟ ಸೆಲೆಬ್ರೇಷನ್ ಮಾಡಿದ್ರೆ ಅದು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಸಮ್ಟೈಮ್ಸ್ ಹೇಗೆ ಅಂದರೆ, ನಾನೆಲ್ಲಾನು ನಿಮಗೆ ವಿಡಿಯೋ ಮಾಡಿ ತೋರಿಸೋದಕ್ಕಾಗೋದಿಲ್ಲ. ಬಿಕಾಸ್ ಫ್ಯಾಮಿಲಿ ಪ್ರಾಬ್ಲಮ್. ಅವರು ತೆಗಿಬೇಡ ಅಂತ ಓಡೋಗ್ತಾ ಇರ್ತಾರೆ. ಆ ಥರ ಹೇಳಿದ ತಕ್ಷಣ ನಾನು ತುಂಬ ಡಿಸಪಾಯಿಂಟ್ ಆಗುತ್ತೆ. ಅವಾಗ ನಾನೇನು ವಿಡಿಯೋ ಮಾಡೋದಕ್ಕೆ ಹೋಗಿಲ್ಲ. ಸೊ ಹಾಗಾಗಿ ನನ್ನ ವಿಡಿಯೋಸ್ ಅಲ್ಲಿ ನೀವು ಜಾಸ್ತಿ ನನ್ನ ಮಗನ್ನೇ ನೋಡ್ತೀರಾ. ಫ್ಯಾಮಿಲಿ ಆ ಲೈಕ್ ದೇ ಆರ್ ಮೋರ್ ಆನ್ ನೋ ಅನ್ನೋ ಸೈಡಲ್ಲೇ ಇದ್ದಾರೆ. ಏನು ಮಾಡೋದು. ಸೊ ನೋಡೋಣ ಏನಾಗುತ್ತೆ, ಅದನ್ನ ಆದಷ್ಟು ನಿಮ್ಗೆ ತೋರ್ಸೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಸಾಯಂಕಾಲದ ಪ್ಲಾನ್ಸ್ ಇನ್ನೂ ಆಗಿಲ್ಲ. ದೇವಸ್ಥಾನಕ್ಕೊಂದು ಹೋಗಬೇಕು, ಕೇಕ್ ಕಟ್ಟಿಂಗ್ ಒಂದಿದೆ. ಬಟ್ ಅದೆರಡೂ ತನಿಷ್ಗೆ ಸರ್ಪ್ರೈಸ್. ಚಾಕ್ಲೇಟ್ಸ್ ಎಲ್ಲ ಕೊಟ್ಟು ಸ್ಕೂಲಿಗೆ ಕಳಿಸಿದೀವಿ. ಬೆಳಿಗ್ಗೆ ಎದ್ಬಿಟ್ಟು ಪಾಪ ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟ್ ವಿಶ್ ಅವ್ನ ಡ್ಯಾಡ್ ಅಂದು. ಯಾಕಂದ್ರೆ ಇವತ್ತು ಫ್ರೈಡೇ, ಅವರು ಎವ್ರಿ ಫ್ರೈಡೇ ಟೆಂಪಲ್ಗೆ ಹೋಗ್ತಾರೆ ಬೆಳಿಗ್ಗೆ ಬೇಗ ಎದ್ದು. ಸೊ ಹಾಗಾಗಿ ಅವರು ಸ್ನಾನ ಎಲ್ಲ ಆಗಿದ ತಕ್ಷಣ ಒಂದು 5:30 ಏನೋ ಅವನಿಗೆ ಮಲಗಿದವನ್ನ ಎಪ್ಸಿ ವಿಶ್ ಮಾಡಿ ಹೋಗಿದ್ದಾರೆ. ಸೆಕೆಂಡ್ ವಿಶ್ ಆಗಿತ್ತು ನಂದು. ಎದ್ಮೇಲೆ ಅವನ್ನೆಲ್ಲ ಸ್ನಾನ ಎಲ್ಲ ಮಾಡಿ ದೇವರಿಗೆಲ್ಲ ಪ್ರೇಯರ್ ಮಾಡಿ, ಬೆಳಿಗ್ಗೆ ಯಾರ್ಯಾರು ದೊಡ್ಡವ್ರು ಸಿಕ್ಕಿದಾರೋ ಅವ್ರೆಲ್ಲಾರ ಕಾಲ್ಗೂ ಬಿದ್ದು ಬ್ಲೆಸ್ಸಿಂಗ್ ತಗೊಂಡಿದ್ದಾನೆ. ಅದೊಂದು ಕಲಿಸ್ಬೇಕಲ್ವಾ ಮಕ್ಳಿಗೆ. ಆಮೇಲೆ ಸ್ಕೂಲ್ಗೆ ಹೋಗಿದ್ದಾನೆ, ಚಾಕ್ಲೇಟ್ಸ್ ತಗೊಂಡು. ಇದ್ರಲ್ಲಿ ಉಳಿದ್ರೆ ನಾನು ಸ್ಕೂಲಲ್ಲಿರೋ ವಾಚ್ಮ್ಯಾನ್ಗೆ, ಆಮೇಲೆ ನನ್ನ ಹಳೆ ಥರ್ಡ್ ಸ್ಟ್ಯಾಂಡರ್ಡ್ ಟೀಚರ್ಸ್ಗೆ, ಆಮೇಲೆ ಯಾರ್ಯಾರು ಸಿಗ್ತಾರೋ ಅವ್ರಿಗೆಲ್ಲ ಕೊಟ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ದಾನೆ. ಈ ಸೋ ಎಕ್ಸೈಟೆಡ್. ಆಮೇಲೆ ಅಷ್ಟೇ, ಅವ್ನಿಗೆ ಕೇಕ್ ಕಟ್ಟಿಂಗ್ ಇಲ್ಲ ಅಂತ ಹೇಳಿದ್ವಿ. ಯಾಕಂದ್ರೆ ಅವ್ನ ರೆಸ್ಪಾನ್ಸ್ ನೋಡ್ಬೇಕಾಗಿತ್ತು. ಯಾಕಂದ್ರೆ ಮಕ್ಕಳಿಗೆ ನಾವು ಪ್ರತಿ ವರ್ಷ ಗ್ರ್ಯಾಂಡ್ ಆಗಿ ಬರ್ಡೇನ ಸೆಲೆಬ್ರೇಟ್ ಮಾಡ್ಬಿಟ್ಟು ಅವ್ರಿಗೆ ಅದನ್ನೇ ಅಭ್ಯಾಸ ಮಾಡಿಸ್ಬಾರ್ದು. ಸಮ್ ಟೈಮ್ಸ್ ನಾವು ಹೇಳ್ಬೇಕು, ಈ ವರ್ಷ ಇಲ್ಲ ಪುಟ್ಟ, ಈ ವರ್ಷ ಎಲ್ಲ ಮಾಡಕ್ಕಾಗಲ್ಲ, ಹಂಗೆ ಹಿಂಗೆ ಅಂತ ಏನಾದ್ರು ಹೇಳಿದ್ರೆ ಅವ್ನು ಹೇಗೆ ರಿಯಾಕ್ಟ್ ಮಾಡ್ತಾರೆ ನೋಡೋಣ ಅಂತ ನೋಡಿದ್ವಿ. ಹಿ ವಾಸ್ ಲೈಕ್ ಓಕೆ ಮಮ್ಮ, ಪರವಾಗಿಲ್ಲ, ನೆಕ್ಸ್ಟ್ ಇಯರ್ ಮಾಡೋಣ, ಆಗಲ್ಲ ಅಂದ್ರೆ ಬೇಡ ಅಂತ ಹೇಳ್ಬಿಟ್ಟ. ಸೊ ವಿ ಆರ್ ಸೋ ಹ್ಯಾಪಿ. ಅವ್ನಿಗೆ ಕೇಕ್ ಕಟ್ಟಿಂಗ್ ವಿಲ್ ಬಿ ಸರ್ಪ್ರೈಸ್. ಅಷ್ಟೇ ಮಾಡುದು ಅಂತ ಅನ್ಕೊಂಡಿದೀವಿ. ಓಕೆ, ನೋಡೋಣ. ಓಕೆನಾ, ಅಷ್ಟೇ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಆದಷ್ಟು ಬೇಗ ನಾನು ನಿಮ್ಗೆ ಸಿಗ್ತೀನಿ ಮತ್ತೊಂದು ಬ್ಯೂಟಿಫುಲ್ ಆದಂತ ವ್ಲಾಗ್ ಜೊತೆಗೆ. ನೀವೆಲ್ಲರೂ ಕಾಯ್ತಾ ಇರಿ, ನಿಮ್ಮ ಪ್ರೀತಿ ಮತ್ತೆ ಸಪೋರ್ಟ್ಗಾಗಿ ನಾನು ಯಾವಾಗ್ಲೂ ಕಾಯ್ತಾ ಇರ್ತೀನಿ ಅಂತ ಮರಿಬೇಡಿ. ಲಾಟ್ಸ್ ಆಫ್ ಲವ್, ಟೇಕ್ ಕೇರ್ ಎಲ್ಲರೂ, ಬಾಯ್.